ಇವತ್ತಿನ ವ್ಲಾಗಲ್ಲಿ ಅಮ್ಮ ಮಾಡೋ ಸಿಂಪಲ್ ರೆಸಿಪಿ ಚಿಕನ್ ಲಿವರ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾದ ಸಾಮಗ್ರಿಗಳು 3 kg ಲಿವರ್ ತಗೊಂಡಿದ್ದೇವೆ. ಹಾಗೆಯೇ ಒಂದು 4 ರಿಂದ 5 ಈರುಳ್ಳಿ, 2 ಟೊಮ್ಯಾಟೊ, 5 ಹಸಿಮೆಣಸಿನಕಾಯಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮತ್ತು ಈ ರೆಸಿಪಿಗೆ ಸವಿತಾ ಬಪತ್ ಮಸಾಲ ಯೂಸ್ ಮಾಡ್ತಾ ಇದ್ದೇವೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಕರಿಬೇವಿನ ಸೊಪ್ಪು. ಮೊದಲು ಎಣ್ಣೆ ಹಾಕಿ ಅದರಲ್ಲಿ ಈರುಳ್ಳಿ, ಕರಿಬೇವಿನ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚಿಕನ್ ಲಿವರ್ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಬಟ್ ನಮಗೆ ಅಮ್ಮ ಈ ಥರ ಮಾಡೋದ್ರಿಂದ ಮೊದಲಿಂದನೂ ಈ ಚಿಕನ್ ಲಿವರ್ ಮಸಾಲ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಮ್ಮ ನಮಗಂತಲೇ ಮಾಡ್ತಾ ಇದ್ದಾರೆ. ವಿಡಿಯೋ ಮಾಡಬೇಕಾದ್ರೆ ಅಮ್ಮನ ತೋರಿಸಬಾರ್ದು ಅಂತ ಹೇಳ್ತಿದ್ರು. ಅದಕ್ಕೆ ನನ್ನ ಮಗ ಹೇಳ್ತಿದ್ದ, ಮೆಲ್ಲ ಅವರನ್ನು ತೋರಿಸ್ಬೇಕು, ಅವರಲ್ಲ ಇವತ್ತಿನ ಚೆಫ್, ಅವರನ್ನು ತೋರಿಸ್ಬೇಕು ಅಂತ ಹೇಳ್ತಿದ್ದ. ನೋಡಿ, ಇವರೇ ಇವತ್ತಿನ ನಮ್ಮ ಚೆಫ್. ತೆಗಿಬಾರ್ದಂತ ಹೇಳ್ತಿದ್ದಾರೆ ವಿಡಿಯೋ, ಸೀಕ್ರೆಟ್ ಅಂತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ಇದಕ್ಕೆ ಟೊಮೆಟೊನ ಹಾಕೋಣ. ಹಾಗೇನೆ ಇದರ ಜೊತೆ ಮೆಣಸಿನಕಾಯಿನ ಕೂಡ ಹಾಕೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇನ್ನು ಇದಕ್ಕೆ ಚಿಕನ್ ಲಿವರನ್ನು ಹಾಕ್ಕೊಳ್ಬೇಕು. ಚಿಕನ್ ಲಿವರ್ಗೆ ಅರಿಶಿನ ಹುಡಿಯನ್ನು ಹಾಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೆಂದ ಮೇಲೆ ಇದಕ್ಕೆ ಉಪ್ಪನ್ನು ಹಾಕಬೇಕು. ಮತ್ತು ಉಪ್ಪನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಇಡಬೇಕು. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ, ನೀರು ಬರ್ತಾ ಇದೆ ಅದರಲ್ಲಿ. ಇನ್ನು ಇದಕ್ಕೆ ಬಪತ್ ಮಸಾಲನ ಹಾಕಬೇಕು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಬಾಯ್ಲ್ ಆಗೋಕ್ಕೆ ಬಿಡಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡ್ಕೊಳ್ಳಿ, ನಿಮಗೆ ಇಷ್ಟ ಆಗುತ್ತೆ. ಚಿಕನ್ ಲಿವರ್ ಮಸಾಲ ಆಗ್ತಾ ಬರ್ತಾ ಇದೆ. ಇನ್ನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆಯೇ ಬಾಯ್ಲ್ ಆಗೋಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಡಿಲಿಷಿಯಸ್ ಚಿಕನ್ ಲಿವರ್ ಮಸಾಲ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು.